ಜೀವಕಾರುಣ್ಯ ಚಟುವಟಿಕೆಗಳಲ್ಲಿ ಕೆಎಂಸಿಸಿ ಕಾರ್ಯಕರ್ತರ ಕಾರ್ಯವೈಖರಿಗಳು ಶ್ಲಾಘನೀಯ ಎಂದು ಕಾಸರಗೋಡು ಶಾಸಕ ಎನ್ಎ ನೆಲ್ಲಿಕುನ್ನು ಹೇಳಿದರು. ಅವರು ಮಚ್ಚಂಪಾಡಿ ಜೆಸಿಸಿ, ಕೆಎಂಸಿಸಿ ಹಾಗೂ ಮುಸ್ಲಿಂ ಲೀಗ್ ಮಚ್ಚಂಪಾಡಿ ವಲಯ ಸಮಿತಿ ಜಂಟಿಯ ಆಶ್ರಯದಲ್ಲಿ ಮಚ್ಚಂಪಾಡಿಯಲ್ಲಿ ಆಯೋಜಿಸಿದ್ದ ಲಿಬಾಸುರಮ್ಮ ಬೃಹತ್ ಇಫ್ತಾರ್ ಕೂಟ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಬೈತುರಮ್ಮ ಬಡ ನಿರ್ಗತಿಕ ಕುಟುಂಬಗಳಿಗೆ ಚಿಕಿತ್ಸಾ ಧನ ಸಹಾಯ, ಆರ್ಥಿಕ ಸಹಾಯ, ಶಿಕ್ಷಣಕ್ಕೆ ಆರ್ಥಿಕ ನೆರವು ಸೇರಿದಂತೆ 10 ಹಲವಾರು ಕಾರ್ಯಗಳನ್ನು ಕೆಎಂಸಿಸಿ ಮಾಡುತ್ತಿದೆ ಎಂದರು. ಜೆಸಿಸಿ ಕೆಎಂಸಿಸಿ ಮಚ್ಚಂಪಾಡಿ ಸಮಿತಿ ಅಧ್ಯಕ್ಷ ಹುಸೈನ್ ಮಚ್ಚಂಪಾಡಿ ಅಧ್ಯಕ್ಷತೆಯನ್ನು ವಹಿಸಿದ್ರು. ಮಂಜೇಶ್ಪುರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷ ಎಕೆಎಂ ಅಶ್ರಫ್, ಮಂಜೇಶ್ಪುರ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಪಿಎಚ್ ಅಬ್ದುಲ್ ಹಮೀದ್, ಮಂಜೇಶ್ಪುರ ಪ್ರೆಸ್ ಕ್ಲಬ್ ಅಧ್ಯಕ್ಷ ಹರೀಫ್ ಮಚ್ಚಂಪಾಡಿ, ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಹರೀಫ್ ಪಾಬೂರು, ಫೈಸಲ್ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ರೆಹಮಾನ್, ವಿ4 ನ್ಯೂಸ್, ಮಂಜೇಶ್ವರ.